ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಬೂಂದಿ ಲಾಡನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಕಡಲೆ ಹಿಟ್ಟು 1 ಕಪ್ ತಗೊಂಡಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳುವಾಗ ಗಂಟು ಇಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ ಕಡಲೆ ಹಿಟ್ಟನ್ನು ಗಂಟು ಇಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡಾಗಿದೆ. ಈಗ ಅದಕ್ಕೆ ಎಷ್ಟು ನೀರು ಬೇಕಂತ ನೋಡ್ಕೊಂಡು ಹಾಕ್ತಾ ಇದ್ದೇನೆ. ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿದ ನಂತರ ತುಂಬ ಗಟ್ಟಿ ಕೂಡ ಇರಬಾರ್ದು, ತುಂಬ ತೆಳ್ಳಗೆ ಕೂಡ ಇರಬಾರ್ದು. ಹೀಗೇನೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ, ಇಷ್ಟೇ ತೆಳ್ಳಗೆ ಇರಬೇಕು. ಹಾಕುವಾಗ ತುಂಬ ಸಲೀಸಾಗಿ ಅದು ಬೀಳಬೇಕು. ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನೋಡಿ, ತೋರಿಸ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ ಬೂಂದಿ ಜಾರನ್ನು ತಗೊಂಡಿದ್ದೇನೆ. ಅದರಲ್ಲಿ ನಾವೀಗ ಬೂಂದಿಯನ್ನು ಮಾಡಿಕೊಳ್ಬೇಕು. ಬೂಂದಿ ಜಾರಿಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಅದು ಕೆಳಗಿಂದ ನೋಡಿ ಬೀಳ್ತಾ ಉಂಟು. ಕಡಲೆ ಹಿಟ್ಟು ಅದರ ಅಷ್ಟಕ್ಕೆ ಅದು ಬೀಳ್ತಾ ಉಂಟು. ನಾವೀಗ ಸ್ವಲ್ಪ ಇದನ್ನು ಟ್ಯಾಪ್ ಮಾಡಿಕೊಳ್ಬೇಕು. ಹೀಗೇ ನೋಡಿ ತೋರಿಸ್ತಾ ಇದ್ದೇನೆ. ಆಗ ಅದು ಎಣ್ಣೆಗೆ ಚೆನ್ನಾಗಿ ಬೀಳುತ್ತೆ. ಬೂಂದಿ ಜಾರ್ ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ನಾನಿಲ್ಲಿ ಬೂಂದಿಯನ್ನು ಮಾಡ್ತಾ ಇದ್ದೇನೆ. ಬೂಂದಿ ಫ್ರೈ ಮಾಡುವಾಗ ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಳ್ಬಾರ್ದು. ಅದು ಗಟ್ಟಿ ಆಗುವವರೆಗೂ ಏನು ಫ್ರೈ ಮಾಡೋದು ಬೇಡ. ಬೂಂದಿ ಮೆತ್ತಗೆ ಇರಬೇಕು. ಬೂಂದಿ ಗಟ್ಟಿ ಇದ್ದರೆ ಲಾಡು ಮಾಡಲಿಕ್ಕೆ ಆಗೋದಿಲ್ಲ. ಬೂಂದಿ ಫ್ರೈ ಆಗಿದೆ. ಇದನ್ನು ಈಗ ಪ್ಲೇಟಿಗೆ ಹಾಕೋಣ. ಬೂಂದಿ ಜಾರನ್ನು ಹೀಗೇ ನೋಡಿ ಕ್ಲೀನ್ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ಬೂಂದಿ ಚೆನ್ನಾಗಿ ಬರೋದಿಲ್ಲ. ಬೂಂದಿ ಮಾಡುವಾಗ ನಾವು ಕಲರ್ ಚೇಂಜ್ ಮಾಡೋದೇನು ಬೇಡ. ಬೂಂದಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಬೂಂದಿ ಫ್ರೈ ಆದ ನಂತರ ಮೆತ್ತಗಿರಬೇಕು. 1 ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಕಪ್ಪಿನಷ್ಟು ನೀರು. ನಾನಿಲ್ಲಿ ಸಕ್ಕರೆ ಪಾಕ ಮಾಡಲಿಟ್ಟಿದ್ದೇನೆ. 1 ಲೇಯರ್ ಸಕ್ಕರೆ ಪಾಕ ಮಾಡಿಕೊಳ್ಬೇಕು. ನಾವು ಎಷ್ಟು ಸಕ್ಕರೆ ತಗೊಳ್ತೇವೆ ನೋಡಿ, ಅದರ ಅರ್ಧದಷ್ಟು ನೀರು ಹಾಕ್ಕೊಳ್ಬೇಕು. ಈಗ ನಾನಿಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದೇನೆ. ನಮಗಿಲ್ಲಿ ಚೆಕ್ ಮಾಡಿ ನೋಡುವಾಗ 1 ಲೇಯರ್ ಬರಬೇಕು. ನಾನಿಲ್ಲಿ ನೋಡ್ತಾ ಇದ್ದೇನೆ ನೋಡಿ, 1 ಲೇಯರ್ ಬರ್ತಾ ಉಂಟು. ಇನ್ನು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಸಕ್ಕರೆ ಪಾಕ ಬಂದ ನಂತರ ನಾನಿಲ್ಲಿ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ, 1/4 ಟೀ ಸ್ಪೂನ್ನಷ್ಟು. ಸ್ವಲ್ಪ ಕಲ್ಲರ್ ಹಾಕ್ಕೊಂಡಿದ್ದೇನೆ. ಕಲ್ಲರ್ ಇಷ್ಟ ಇಲ್ಲದವರು ಕಲ್ಲರ್ ಹಾಕ್ಕೊಳ್ಳೋದು ಬೇಡ. ನಾವು ಆಗಲೇ ಮಾಡಿಕೊಂಡ ಸಕ್ಕರೆ ಪಾಕವನ್ನೀಗ ಬೂಂದಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಹೊತ್ತು ಲಿಡ್ ಮುಚ್ಚಿ ಬಿಡಬೇಕು. ಬೂಂದಿ ಫ್ರೈ ಮಾಡಿದ ನಂತರ ಮೆತ್ತಗಿರಬೇಕು. ಒಂದು ವೇಳೆ ಗಟ್ಟಿ ಇದ್ದರೆ ಲಾಡು ಚೆನ್ನಾಗಿ ಬರೋದಿಲ್ಲ. ಅರ್ಧ ಗಂಟೆ ನಂತರ ನಾನಿಲ್ಲಿ ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೇನೆ, ಕಲ್ಲಂಗಡಿ ಬೀಜ, ಹಾಗೆಯೇ ತುಪ್ಪ 1 ಟೀ ಸ್ಪೂನ್ನಷ್ಟು. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ ಉಂಡೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ, ಲಾಡು ಮಾಡಿ ತೋರಿಸ್ತಾ ಇದ್ದೇನೆ. ಹೀಗೇ ಮಾಡಿದರೆ ಆಯಿತು. ಬೂಂದಿ ಮೆತ್ತಗಿದ್ರೆ ಮಾತ್ರ ಲಾಡು ಚೆನ್ನಾಗಿ ಬರುತ್ತೆ. ಬೂಂದಿ ಗಟ್ಟಿ ಇದ್ದರೆ ಲಾಡು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇನ್ನೊಂದು ಲಾಡು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಬೂಂದಿ ಲಾಡು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.